ಕರಾವಳಿ ಮತ್ತು ಕಾಸರಗೋಡು ಜಿಲ್ಲೆಗಳು ಭೌಗೋಳಿಕವಾಗಿ ಏರು ತಗ್ಗಿನಿಂದ ಕೂಡಿದ ಪ್ರದೇಶಗಳಾಗಿವೆ. ಇಲ್ಲಿನ ಹೆಚ್ಚಿನ ಕೃಷಿಕರ ಮನೆ ಮತ್ತು ಅಂಗಳ ಎತ್ತರದಲ್ಲಿದ್ದರೆ ಕೃಷಿ ತೋಟವಿರುವುದು 30-40 ಅಡಿ ಆಳದಲ್ಲಿ. ಕೃಷಿಗೆ ಬೇಕಾದ ಗೊಬ್ಬರ ಇತ್ಯಾದಿ ಮೇಲಿನಿಂದ ಕೆಳಕ್ಕೆ ಹೊರುವ ಕಷ್ಟ ಒಂದೆಡೆಯಾದರೆ, ಅಡಿಕೆ, ತೆಂಗು, ಬಾಳೆ ಇತ್ಯಾದಿ ಕೃಷಿ ಉತ್ಪನ್ನಗಳನ್ನು ಕೆಳಗಿನ ತೋಟದಿಂದ ಮನೆ ಎದುರಿನ ಅಂಗಳಕ್ಕೆ ಹೊರುವ ಕೆಲಸ ತ್ರಾಸದಾಯಕ ಮತ್ತು ತುಂಬಾ ಕಷ್ಟಕರ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಇಲ್ಲೊಬ್ಬರು ರೈತರು ಯಶಸ್ವಿಯಾಗಿದ್ದಾರೆ. ತೋಟದಲ್ಲಿ ಬೆಳೆದ ಬೆಳೆ ಅಂಗಳಕ್ಕೆ ಬರಬೇಕಾದ್ರೆ ಸಾಕಷ್ಟು ಶ್ರಮ ಬೇಕೇ ಬೇಕು. ಅಡಿಕೆ ಕೊಯ್ಲಿನ ಸಮಯದಲ್ಲಿ ಮತ್ತು ತೆಂಗಿನಕಾಯಿ ಕೊಯ್ದು ಅಂಗಳಕ್ಕೆ ತರುವಾಗ ಕೆಲಸದಾಳುಗಳ ಜೊತೆಗೆ ಯಜಮಾನನು ಕಷ್ಟಪಡಬೇಕಾಗುವುದು ಸಾಮಾನ್ಯ ಸಂಗತಿ. ಇತ್ತೀಚಿನ ದಿನಗಳಲ್ಲಿ ಕೃಷಿಗೆ ಕಾರ್ಮಿಕರ ಕೊರತೆ, ಸಮಯ ಮತ್ತು ಶ್ರಮವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕರಾವಳಿಯ ಕೃಷಿಕರು ಹಲವು ಸಂಶೋಧನೆಗಳನ್ನು ತಮ್ಮಲ್ಲೇ ಮಾಡಿಕೊಂಡು ಯಶಸ್ವಿಯಾಗಿದ್ದಾರೆ. ಇಂತಹುದೇ ಒಂದು ಸಂಶೋಧನೆಯನ್ನ ಮಾಡುವ ಮೂಲಕ ಕಾಸರಗೋಡಿನ ಪೆರ್ಲದ ಕೃಷಿಕರೊಬ್ಬರು ಇದೀಗ ಸುದ್ದಿಯಲ್ಲಿದ್ದಾರೆ. ಹೌದು, ಇದು ಪೆರ್ಲಾ ಸಮೀಪದ ಸಜಂಗದ್ದೆ ನಿವಾಸಿ ಪ್ರಗತಿಪರ ಕೃಷಿಕರಾಗಿರುವ ಶ್ರೀಹರಿ ಭಟ್ ಅವರ ಹೊಸ ಸಂಶೋಧನೆಯಾಗಿದೆ. ಕರಾವಳಿ ಭಾಗದಲ್ಲಿ ಎಲ್ಲಾ ಕಡೆಗಳಲ್ಲಿ ಸಾಮಾನ್ಯವಾಗಿ ಇರುವಂತೆ ಕೃಷಿ ತೋಟ ಒಂದು ಕಡೆ, ಮನೆ ಒಂದು ಕಡೆಯಂತೆ ಶ್ರೀಹರಿ ಭಟ್ ಅವರದ್ದು ಸಮಸ್ಯೆಯಾಗಿತ್ತು. ಇವರ ಮನೆ ಕೃಷಿ ತೋಟದಲ್ಲಿ ಸುಮಾರು 40 ಅಡಿ ಎತ್ತರದಲ್ಲಿದ್ದು, ಕೃಷಿ ಉತ್ಪನ್ನಗಳನ್ನ ಹಾಗೂ ತೋಟಗಳಿಗೆ ಹಾಕಬೇಕಾದ ಗೊಬ್ಬರಗಳನ್ನ ಹೊತ್ತುಕೊಂಡೇ ಸಾಗಿಸಬೇಕಾದ ಅನಿವಾರ್ಯತೆ ಇತ್ತು. ಈ ಕೆಲಸಕ್ಕಾಗಿಯೇ ಸಾಕಷ್ಟು ಹಣ ಹಾಗೂ ಸಮಯ ಪೋಲಾಗ್ತಾ ಇರೋದನ್ನ ಮನಗಂಡ ಶ್ರೀಹರಿ ಭಟ್ ರೋಪ್ ವೇ ಮೂಲಕ ಕೃಷಿ ಉತ್ಪನ್ನ ಮತ್ತು ಗೊಬ್ಬರಗಳನ್ನ ಕೃಷಿ ತೋಟಕ್ಕೆ ಸಾಗಿಸುವ ಸಾಧನವೊಂದನ್ನ ಪರಿಚಯಿಸಿದ್ದಾರೆ. ಈ ಸಾಧನದ ಅಳವಡಿಕೆಯ ಬಳಿಕ ಶ್ರೀಹರಿ ಭಟ್ ಇದೀಗ ಫುಲ್ ಖುಷಿಯಾಗಿದ್ದು, ಇತರ ಕೃಷಿಕರಿಗೂ ತಮ್ಮಂತೆಯೇ ಮಾಡುವಂತೆ ಹುರಿದುಂಬಿಸುತ್ತಿದ್ದಾರೆ. ಮನೆಯಿಂದ ನೇರವಾಗಿ ಕೃಷಿ ತೋಟಕ್ಕೆ ಹಾಗೂ ಕೃಷಿ ತೋಟದಿಂದ ನೇರವಾಗಿ ಮನೆಗೆ ಸಂಪರ್ಕ ಕಲ್ಪಿಸುವ ರೋಪ್ ವೇ ಒಂದನ್ನ ಶ್ರೀಹರಿ ಭಟ್ ಅಳವಡಿಸಿಕೊಂಡಿದ್ದು, 50 ಕಿಲೋಗಿಂತಲೂ ಮಿಕ್ಕಿದ ಸಾಮಗ್ರಿಗಳನ್ನ ಈ ರೋಪ್ ವೇ ಮೂಲಕ ಅನಾಯಾಸವಾಗಿ ಸಾಗಿಸಬಹುದಾದ ವ್ಯವಸ್ಥೆಯನ್ನ ಮಾಡಲಾಗಿದೆ. ನೋಡಿ, ಕಷ್ಟಕಾಲ ಬರುವಾಗ ಮತ್ತೆ ಅನಿವಾರ್ಯತೆ ಇರುವಾಗ ಹೊಸ ಸಂಶೋಧನೆ ಹುಟ್ಟಿಕೊಳ್ಳುತ್ತವೆ ಅಂತ ಹಿಂದಿನವರು ಅನುಭವದ ಮಾತು ಹೇಳಿದ್ದಾರೆ. ಕೃಷಿಗೆ ಸಂಬಂಧಪಟ್ಟ ಕಷ್ಟ ಕಾರ್ಪಣ್ಯಗಳು, ಈಗಿನ ಆಳುಗಳ ಕೊರತೆ, ಆಳುಗಳ ಕ್ಷಮತೆ ಕಮ್ಮಿಯಾಗಿರುವುದು, ಇದನ್ನೆಲ್ಲ ಗಮನಿಸಿದಾಗ ತೋಟದ ಒಳಗಿನಿಂದ ಈಗ ಕೃಷಿ ಉತ್ಪನ್ನಗಳನ್ನು ಮನೆ ಅಂಗಳಕ್ಕೆ ಒಣಗಿಸಲಿಕ್ಕೆ ತರುವುದೋ, ಇಲ್ಲದೆ ಗೊಬ್ಬರವನ್ನು ತೋಟಕ್ಕೆ ಸಾಗಿಸುವುದೋ, ಈ ಉದ್ದೇಶಗಳನ್ನು ಈಡೇರಿಸಬೇಕಿದ್ರೆ ಒಂದಷ್ಟು ಸುಲಭದ ಸಾಧನವನ್ನು ಅಳವಡಿಸಿಕೊಡಬೇಕು ಅಂತ ಇತ್ತೀಚೆಗೆ 1 ವರ್ಷದಿಂದ ನಮಗೆ ತೋರಲಿಕ್ಕೆ ಶುರುವಾಯಿತು. ಸ್ವತಃ ನಾವೇ ದುಡಿಯುವವರು, ನಮಗೂ ಹೊತ್ತು ಅಭ್ಯಾಸ ಇದೆ. ಆದರೆ ಪ್ರಾಯಾಧಿಕ್ಯ ಇರುವಾಗ ಹೊರಲಿಕ್ಕೆ ಆಗುವುದಿಲ್ಲ, ಕೆಲಸದವರು ಸಿಗುವುದಿಲ್ಲ. ಆವಾಗ ಆಟೋಮೆಟಿಕಲಿ ಈ ಯೋಚನೆಗೆ ಒಂದಿಷ್ಟು ಕಿಚ್ಚು ಬಂತು. ರೈತರಿಗೆ ಪ್ರಯೋಜನಕಾರಿಯಾಗಿರುವ ಈ ರಾಟೆ ರೋಪ್ ವೇ ತಯಾರಿಸಲು ಒಂದಷ್ಟು ಸಲಕರಣೆಗಳು ಬೇಕಾಗ್ತಾ ಇದ್ದು, ಶ್ರೀಹರಿ ಭಟ್ ಅವರು ಈ ವಿಧಾನವನ್ನ ಯಶಸ್ವಿಯಾಗಿ ಅಳವಡಿಸಿಕೊಂಡಿದ್ದಾರೆ. ಈ ವಿಧಾನ ಅಳವಡಿಸಲು 2 ರಾಟೆಗಳು ಮತ್ತು ಕ್ಲಾಂಪ್ಗಳನ್ನು ಶ್ರೀಹರಿ ಭಟ್ ಅಳವಡಿಸಿದ್ದಾರೆ. ಜೊತೆಗೆ ಮನೆಯ ಅಂಗಳದಲ್ಲಿ 9 ಅಡಿ ಉದ್ದದ 3 ಅಡಿ ಮಣ್ಣಿನೊಳಗೆ ಇಳಿಸಿರುವಂತಹ ಕಬ್ಬಿಣದ ಗಟ್ಟಿ ಸಲಾಕೆ, ಇನ್ನೊಂದು ಸುಮಾರು 50 ಅಡಿ ತಗ್ಗಿನಲ್ಲಿ ಇರುವ ತೋಟದಲ್ಲಿ 7 ಅಡಿ ಉದ್ದದ 3 ಅಡಿ ಮಣ್ಣಿನೊಳಗೆ ಇಳಿಸಿರುವ ಗಟ್ಟಿ ಸಲಾಕೆ, ಇವೆರಡರ ನಡುವೆ 8 ಮಿಲಿಮೀಟರ್ ದಪ್ಪದ ಕಬ್ಬಿಣದ ಕೇಬಲ್ ಎಳೆದು ಕಟ್ಟಿ ಅದರ ಮೇಲೆ ಚಲಿಸುವ ರಾಟೆ ಅಳವಡಿಸಿದ್ದಾರೆ. ಕೇಬಲ್ ಮೇಲೆ ಚಲಿಸುವ ರಾಟೆ ಇದ್ರೆ ಅಂಗಳದ ಕಂಬದ ಬಳಿ ಸ್ಥಿರ ರಾಟೆ ಅಳವಡಿಸಿ ನೈಲಾನ್ ಹಗ್ಗವನ್ನ ಅಳವಡಿಸಲಾಗಿದೆ. ಸ್ಥಿರ ರಾಟೆಯಿಂದ ಕೇಬಲ್ ಮೇಲಿನ ರಾಟೆ ಇಳಿಯಲು ಸಂಪರ್ಕ ಕೊಡಲಾಗಿದೆ. ಇದರ ಗರಿಷ್ಠ ಸಾಮರ್ಥ್ಯ 200 ಕಿಲೋಕ್ಕೂ ಅಧಿಕವಾಗಿದ್ದು, ಸುಮಾರು 40-50 ಕಿಲೋ ಭಾರದ ಅಡಿಕೆ ಮೂಟೆ ನಿಮಿಷಾರ್ಧದಲ್ಲಿ ತೋಟದಿಂದ ಅಂಗಳಕ್ಕೆ ಅನಾಯಾಸವಾಗಿ ತಲುಪುತ್ತೆ. ತೋಟದ ಮೂಲೆ ತಲುಪಲು ತೋಟದ ನಡುವೆ ಮಾರ್ಗವನ್ನ ನಿರ್ಮಿಸಲಾಗಿದೆ. ಜೊತೆಗೆ 2 ಚಕ್ರದ ಮಾನವ ಚಾಲಿತ ಕೈಗಾಡಿಯೂ ಇದ್ದು, ಎಲ್ಲಾ ಕಡೆಯಿಂದ ಹೆಚ್ಚಿನ ಪ್ರಯಾಸವಿಲ್ಲದೆ ಅಡಿಕೆಗಳನ್ನು ಸಂಗ್ರಹಿಸಿ ರೋಪ್ ವೇ ಇರುವ ಜಾಗದಲ್ಲಿ ಶೇಖರಿಸಲಾಗುತ್ತೆ.
ಹೀಗೆ ಶೇಖರಿಸಿದ ಕೃಷಿ ಉತ್ಪನ್ನಗಳನ್ನು ಗೋಣಿ ಚೀಲದಲ್ಲಿ ತುಂಬಿ ನೇರವಾಗಿ ಮನೆಯ ಅಂಗಳದಲ್ಲಿ ಡಂಪ್ ಮಾಡುವ ವ್ಯವಸ್ಥೆಯನ್ನ ರೂಪಿಸಲಾಗಿದೆ. ಅತ್ಯಂತ ಕಡಿಮೆ ಖರ್ಚಿನ ಈ ಸಾಧನಕ್ಕೆ ಸುಮಾರು 15,000 ರೂಪಾಯಿಗಳ ವೆಚ್ಚ ತಗುಲ್ತಿದ್ದು, ಈ ವೆಚ್ಚವನ್ನ ಕೇವಲ 25 ಕಿಲೋ ಅಡಿಕೆ ಮಾರಿ ಪಡೆಯಬಹುದು ಎನ್ನುತ್ತಾರೆ ಶ್ರೀಹರಿ ಭಟ್. ಅವರು ಸುಲಭವಾಗಿ ನಮಗೆ ಅದನ್ನು ಮನದಟ್ಟು ಮಾಡಿಕೊಂಡು ಈ ಸಾಧನ ಎಲ್ಲ ನಿಮಗೆ ಬೇಕಿದ್ರೆ ನಾನೇ ಒಟ್ಟಿಗೆ ಬಂದು ಮಂಗಳೂರಿಂದ ಗುಜರಿ ಮಾರ್ಕೆಟ್ನಿಂದ ತಂದು ನಿಮಗೆ ತೆಗೆಸಿಕೊಡ್ತೇನೆ. ಒಂದು ಒಳ್ಳೆಯ ಉಪಕರಣ ಇದು, ಒಳ್ಳೆಯ ಸಾಧನ ಇದು ಅಂತ ಅವರ ಉತ್ತೇಜನವೂ ಆಯಿತು ನಮಗೆ, ಮತ್ತೆ ನಮಗೂ ಒಂದು ದಾಹ ಇತ್ತು ಇಂಥದ್ದೊಂದು ಆಗಬೇಕು ಅಂತ. ಈ ಎರಡನ್ನು ಕ್ರಮೀಕರಿಸಿಕೊಂಡು ನಾವು ಇದನ್ನು ಅಳವಡಿಸಿದ್ದೇವೆ. ತುಂಬ ತೃಪ್ತಿ ಇದೆ, ಎರಡು ವಿಧದಲ್ಲಿ ತೃಪ್ತಿ ಇದೆ. 50% ನಮ್ಮ ಮಾರ್ಗ ಕೈಗಾಡಿ ಇದು ಅನುಕೂಲ ಮಾಡಿಕೊಟ್ಟಿದೆ ನಮಗೆ ಒಂದು ಕಡೆ ಡಂಪ್ ಮಾಡಲಿಕ್ಕೆ. ಅಲ್ಲಿಂದ ಕೇವಲ 2 ದಿನ 4 ಆಳು ಹೊರುವುದನ್ನು ಅರ್ಧ ದಿನದಲ್ಲಿ 2-3 ಜನ ಮೇಲೆ ತಂದು ಹಾಕುವಂಥ, ಹೊರೆ ತಂದು ಹಾಕುವಂಥ ಸಾಧನ ಇಲ್ಲಿ ಈಗ ಚಾಲನೆಯಲ್ಲಿದೆ. ಈ ರಾಟೆಯಿಂದಾಗಿ ಸುಮಾರು 50% ಶ್ರಮ ಹಾಗೂ ಸಮಯದ ಉಳಿತಾಯವಾಗಿದ್ದು, ಈ ರೀತಿಯ ತೋಟದ ವ್ಯವಸ್ಥೆಯನ್ನ ಹೊಂದಿರುವ ಕೃಷಿಕರು ಇಂಥ ಸಾಧನದತ್ತ ಗಮನ ಹರಿಸಬೇಕು ಎನ್ನುವ ಅಭಿಪ್ರಾಯಗಳು ಕೇಳಿಬರುತ್ತಿದೆ. ರಾಟೆ ಸಾಧನ ಕೃಷಿಕರಿಗೆ ಅನುಕೂಲತೆ ಕಲ್ಪಿಸಲಿದೆ. ಕರಾವಳಿ ಭಾಗದ ಹೆಚ್ಚಿನ ಕೃಷಿ ಜಮೀನುಗಳು ಭೌಗೋಳಿಕವಾಗಿ ಏರು ತಗ್ಗಿನಿಂದ ಕೂಡಿದೆ. ಅವರೆಲ್ಲರಿಗೂ ಈ ಸಾಧನ ಹೊರೆಯನ್ನ ಹಗುರಾಗಿಸುವುದರಲ್ಲಿ ಸಂದೇಹವೇ ಇಲ್ಲ. ಈ ಸಾಧನ ಕೃಷಿಕನ ತಲೆಯ ಮೇಲಿನ ಹೊರೆಯ ಜೊತೆಗೆ ತಲೆಯೊಳಗಿನ ಭಾರವನ್ನು ಹಗುರಾಗಿಸಿದೆ. ನಮಗುಣ ನ್ಯೂಸ್ 24/7 ಪುತ್ತೂರು.